ಕಾಪು ಪುರಸಭಾ ವ್ಯಾಪ್ತಿಯ ಮಲ್ಲಾರು ಸನ್ಶೈನ್ ನಿವಾಸಿಗಳ ಬಡಾವಣೆಯ ಮುಖ್ಯದ್ವಾರ ಹಾಗೂ ಕಾಂಕ್ರೀಟೀಕರಣಗೊಂಡ ಧೂಮಾವತಿ ಮುಖ್ಯ ರಸ್ತೆಯ ಉದ್ಘಾಟನೆಯನ್ನು ಕಾಪು ಶಾಸಕ ಲಾಲಾಜಿ ಮೆಂಡನ್ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಮಲ್ಲಾರು ಗ್ರಾಮದ ಅಭಿವೃದ್ಧಿಗೆ ಈಗಾಗಲೇ ಸಾಕಷ್ಟು ಅನುದಾನ ನೀಡಲಾಗಿದ್ದು ಮುಂದೆ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನೀಡಲಾಗುವುದು. ಇಲ್ಲಿಯ ಮೂಲಭೂತ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವ ಪ್ರಯತ್ನ ನಡೆಸಲಾಗುವುದು ಎಂದರು. ಸಮಸ್ಯೆ ಗಮನ ಕಾಣ್ತವೆ. ಸದ್ಯಕ್ಕೆ ಆ ವ್ಯವಸ್ಥೆ ಮಾಡ್ತು ಅನಿವಾರ್ಯ ಆದ್ರೆ ಆ ಕಡೆ ಹೊರಗಡೆ ಆಗಿಲ್ಲ ಅಂದ ಸಮಸ್ಯೆ ಮತ್ತೆ ಏನೇನು ಮಲ್ಲಾರು ಬಂದಾರೆ. ಕರೆಂಟ್ ಉಂಟು, ರೇಷನ್ ಕಾರ್ಡ್ ಉಂಟು, ವೋಟರ್ ಲಿಸ್ಟ್ ಸುಧಾರಣೆ ಉಂಟು, ವೋಟ್ ಚಲಾವಣೆ ಮಾಡಿದ್ದಾರೆ, ಶಾಲೆ